ತುಳುನಾಡಿನ ದೈವಗಳು ಸೃಷ್ಟಿಸುವ ಪವಾಡಗಳ ಕಾರಣದಿಂದ ಇತ್ತೀಚಿನ ವರ್ಷಗಳಲ್ಲಿ ಹೊರ ಜಿಲ್ಲೆಯವರು ಕೂಡ ದೈವಗಳ ಮೇಲೆ ನಂಬಿಕೆಯನ್ನು ಬೆಳೆಸಿಕೊಂಡಿದ್ದಾರೆ. ಇನ್ನು ತುಳುನಾಡ ದೈವಗಳ ಶಕ್ತಿ ಏನು ಅನ್ನೋ ವಿಚಾರಕ್ಕೆ ಇದೀಗ ಮತ್ತೊಂದು ನಿದರ್ಶನ ಸಿಕ್ಕಿದೆ. ಮಣ್ಣಿನ ಅಡಿಯಲ್ಲಿ ಹುದುಗಿದ್ದ ದೈವವೊಂದು ತನ್ನ ಇರುವಿಕೆಯನ್ನ ತೋರಿಸಿದೆ. ಗ್ರಾಮದ ಮನೆಗಳಲ್ಲಿ ನಾಗರ ಹಾವಿನ ಉಪಟಳ. ಹಲವು ಸಮಸ್ಯೆಯಿಂದ ನೆಮ್ಮದಿ ಕಳೆದುಕೊಂಡಿದ್ದ ಗ್ರಾಮಸ್ಥರು. ಅಷ್ಟಮಂಗಲದಲ್ಲಿ ಕಂಡು ಬಂತು 300 ವರ್ಷ ಹಳೆಯ ದೈವಸ್ಥಾನ. ಹೌದು, ಇದು ನಡೆದಿರುವುದು ಮಂಗಳೂರು ಹೊರವಲಯದ ನೀರು ಮಾರ್ಗದ ಪೆದಮಲೆ ಎಂಬ ಗ್ರಾಮದಲ್ಲಿ. 300 ವರ್ಷಗಳ ಹಿಂದೆ ಮಣ್ಣಿನಡಿಯಲ್ಲಿ ಅಡಗಿ ಹೋಗಿದ್ದ ದೈವಸ್ಥಾನವೊಂದು ಪತ್ತೆಯಾಗಿ ಈಗ ಇಲ್ಲಿ ಒಂದು ಸುಂದರ ದೈವಸ್ಥಾನ ನಿರ್ಮಾಣವಾಗುತ್ತಿದೆ. ಅಷ್ಟಕ್ಕೂ ಈ ದೇವಸ್ಥಾನದ ಪತ್ತೆಯ ಹಿಂದೆ ಒಂದು ರೋಚಕ ಕಥೆ ಇದ್ದು ಗ್ರಾಮದ ಜನರ ಸಂಕಷ್ಟ ಇಲ್ಲಿ ತೆರೆದುಕೊಳ್ಳುತ್ತದೆ. ಕಳೆದ ಹಲವಾರು ಸಮಯದಿಂದ ಗ್ರಾಮದಲ್ಲಿನ ಮನೆಗಳಿಗೆ ನಾಗರ ಹಾವು ಬರಲು ಆರಂಭಿಸಿ ಜನರಲ್ಲಿ ಭಯ ಹುಟ್ಟಿಸಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ನಡೆದಿದ್ದ ಹಲವು ಅಹಿತಕರ ಘಟನೆಗಳಿಂದ ಗ್ರಾಮದ ಜನರು ತಮ್ಮ ನೆಮ್ಮದಿಯನ್ನ ಕಳೆದುಕೊಂಡಿದ್ದರು. ಹೀಗಾಗಿ ವರ್ಷಗಳ ಹಿಂದೆ ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನ ಇಟ್ಟು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾದ ಗ್ರಾಮಸ್ಥರಿಗೆ ದೈವಸ್ಥಾನದ ಇರುವಿಕೆಯ ಬಗ್ಗೆ ಗೊತ್ತಾಗಿದೆ. ಸುಮಾರು 300 ವರ್ಷಗಳ ಹಿಂದೆ ಮಣ್ಣಿನಡಿಯಲ್ಲಿ ಹುದುಗಿ ಹೋಗಿದ್ದ ವಾಜಿಲಾಯ ಧೂಮಾವತಿ ದೈವಗಳ ಕೋಪವೇ ಗ್ರಾಮದ ನೆಮ್ಮದಿ ಹಾಳಾಗಲು ಕಾರಣ ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಪ್ರಶ್ನಾ ಚಿಂತನೆಯಲ್ಲಿ ಕಾಣಿಸಿದಂತೆ ಗ್ರಾಮದ ಜನ ಇಲ್ಲಿನ ನಾಗಬನವೊಂದರಲ್ಲಿ ಹುಡುಕಾಟ ನಡೆಸಿದಾಗ ದೈವಸ್ಥಾನದ ಕುರುಹುಗಳು ಪತ್ತೆಯಾಗಿತ್ತು. ಹೀಗಾಗಿ ಇದೇ ಪ್ರದೇಶದಲ್ಲಿ ಉತ್ಖನನ ಆರಂಭಿಸಿದಾಗ ಜನರಿಗೆ ಅಚ್ಚರಿಯ ವಿಚಾರಗಳು ಕಂಡುಬಂದಿವೆ. ಪುರಾತತ್ವ ತಜ್ಞರೇ ಹೇಳುವಂತೆ ಸುಮಾರು 700 ವರ್ಷಗಳ ಹಿಂದಿನ ದೈವಸ್ಥಾನದ ಧ್ವಜಸ್ತಂಭ ನೆಡುವ ದಂಬೆಕಲ್ಲು ಇಲ್ಲಿ ಪತ್ತೆಯಾಗಿತ್ತು. ಇದರ ಜೊತೆಗೆ ದೈವಸ್ಥಾನಕ್ಕೆ ಸಂಬಂಧಿಸಿದ ಹಲವು ವಸ್ತುಗಳು ಇಲ್ಲಿ ಪತ್ತೆಯಾಗಿತ್ತು. ಹೀಗಾಗಿ ದೈವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಆರಂಭಿಸಿ ಫೆಬ್ರವರಿ 18ರಂದು ಬ್ರಹ್ಮಕಲಶಕ್ಕೆ ಸಿದ್ಧವಾಗುತ್ತಿದೆ. ಗ್ರಾಮದ ಜನರಿಗೆ ದೈವಸ್ಥಾನದ ಕುರುಹು ಪತ್ತೆಯಾಗಿ ದೈವಸ್ಥಾನದ ನಿರ್ಮಾಣ ಕೈಗೆತ್ತಿಕೊಂಡ ಬಳಿಕ ನೆಮ್ಮದಿ ಲಭಿಸಿದೆ. ದೈವಸ್ಥಾನಕ್ಕಾಗಿ ಸ್ಥಳೀಯರೊಬ್ಬರು ಜಮೀನು ಬಿಟ್ಟುಕೊಟ್ಟಿದ್ದರೆ ರಸ್ತೆಗೆ ಬೇಕಾದ ಜಾಗವನ್ನ ಮತ್ತೊಬ್ಬ ದಾನಿಗಳು ನೀಡಿದ್ದಾರೆ. ಜಾತಿ ಧರ್ಮ ಮರೆತು ಇಲ್ಲಿನ ಜನರು ಗ್ರಾಮದ ನೆಮ್ಮದಿಗಾಗಿ ಒಟ್ಟಾಗಿ ಈ ದೈವಸ್ಥಾನದ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ. ಶಿವಪ್ರಸಾದ್ ಬೊಳ್ಳಾಜೆ, ನಮ್ಮ ಕುಡ್ಲ 24/7 ಮಂಗಳೂರು.